ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಇವತ್ತಿನ ದಿನದ ಪ್ರಾರ್ಥನೆಯನ್ನು ಧ್ಯಾನವನ್ನು ಮುಂದುವರಿಸಿಕೊಂಡು ಹೋಗುವ. ಪ್ರೇಷಿತರ ಕಾರ್ಯಕಲಾಪಗಳು ಅಧ್ಯಾಯ 3 ವಾಕ್ಯ 1ರಿಂದ ನಾವು ಮುಂದಕ್ಕೆ ಆಲಿಸಿಕೊಳ್ಳೋಣ. ನಿಂತು ನೆಗೆದಾಡಿದ ಹುಟ್ಟುಕುಂಟ. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸಮಯ, ಅದು ಪ್ರಾರ್ಥನಾ ವೇಳೆ. ಪೇತ್ರ ಮತ್ತು ಯೋವಾನ್ನ ಮಹಾದೇವಾಲಯಕ್ಕೆ ಹೋದರು. ಸುಂದರ ದ್ವಾರ ಎಂದು ಕರೆಯಲಾದ ಬಾಗಿಲ ಬಳಿ ಹುಟ್ಟುಕುಂಟನೊಬ್ಬ ಇದ್ದನು. ಅವನನ್ನು ಪ್ರತಿದಿನ ಹೊತ್ತು ತಂದು ಈ ದ್ವಾರದ ಬಳಿ ಬಿಡಲಾಗುತ್ತಿತ್ತು. ಅವನು ದೇವಾಲಯಕ್ಕೆ ಬರುತ್ತಿದ್ದ ಜನರಿಂದ ಭಿಕ್ಷೆ ಬೇಡುತ್ತಿದ್ದನು. ಪೇತ್ರ ಮತ್ತು ಯೋವಾನ್ನ ದೇವಾಲಯದೊಳಗೆ ಹೋಗುತ್ತಿರುವುದನ್ನು ಅವನು ಕಂಡನು. ತನಗೇನಾದರೂ ಭಿಕ್ಷೆ ಕೊಡಬೇಕೆಂದು ಬೇಡಿದನು. ಅವರು ಕುಂಟನನ್ನು ತದೇಕ ದೃಷ್ಟಿಯಿಂದ ಈಕ್ಷಿಸಿದರು. ಪೇತ್ರನು, ಎಲ್ಲಿ, ನಮ್ಮನ್ನು ನೋಡು ಎಂದನು. ಕುಂಟನು ಅವರಿಂದ ಭಿಕ್ಷೆಯನ್ನು ಅಪೇಕ್ಷಿಸುತ್ತಾ ಅವರನ್ನೇ ನೋಡಿದನು. ಆದರೆ ಪೇತ್ರನು, ಹಣಕಾಸೇನು ನನ್ನಲ್ಲಿಲ್ಲ, ನನ್ನಲ್ಲಿ ಇರುವುದು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಎದ್ದು ನಡೆ ಎನ್ನುತ್ತಾ ಅವನ ಬಲಗೆಯನ್ನು ಹಿಡಿದು ನಿಲ್ಲಲು ಸಹಾಯ ಮಾಡಿದನು. ಆ ಕ್ಷಣವೇ ಕುಂಟನು ಅಂಗಾಲು ಮುಂಗಾಲುಗಳು ಬಲಗೊಂಡವು. ಅವನು ಜಿಗಿದು ನಿಂತು ಅತ್ತಿತ್ತ ನಡೆದಾಡಲು ಪ್ರಾರಂಭಿಸಿದನು. ಆನಂತರ ಅವನು ಕುಣಿಯುತ್ತಾ ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಅವರೊಡನೆ ದೇವಾಲಯದೊಳಗೆ ಹೋದನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿ ಒಂದು ಆಜ್ಞೆಯನ್ನು, ಆಶ್ವಾಸನೆಯನ್ನು ನೀಡಿದರು. ಯಾರೆಲ್ಲರೂ ಕೂಡ ನನ್ನ ಪಿತದೇವನಲ್ಲಿ ವಿಶ್ವಾಸವನ್ನು ಇಡುತ್ತಾರೋ ಮತ್ತು ಅವರ ಇಚ್ಛೆಯನ್ನು ನೆರವೇರಿಸುತ್ತಾರೋ ಅವರು ತಾನು ಮಾಡಿದಂಥ ಕಾರ್ಯಗಳು ಮತ್ತು ಅದಕ್ಕಿಂತ ಮಿಗಿಲಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಉಂಟಂತ ಹೇಳಿಕೊಂಡು, ಯೇಸು ಸ್ವಾಮಿ ದೇವರ ಕುಮಾರ ಅನೇಕ ಪವಾಡಗಳನ್ನು, ಅದ್ಭುತಗಳನ್ನು ಮಾಡಿದರು, ಸೂಚಕ ಕಾರ್ಯಗಳನ್ನು. ಅಂತ ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದಾಗ ಶಿಷ್ಯರಿಗೆ ತುಂಬ ಭಯ ಹುಟ್ಟಿತು. ಇನ್ನೇನು ನಮ್ಮ ಗತಿ ಅಂತ ಹೇಳಿಕೊಂಡು, ಯಾವಾಗ ಯೇಸು ಸ್ವಾಮಿ ಅವರೊಡನೆ ಇದ್ದರೂ ಅವರಿಗೆ ತುಂಬ ಧೈರ್ಯ ಇತ್ತು. ಆದರೆ ಯಾವಾಗ ಯೇಸು ಸ್ವಾಮಿಯನ್ನು ಶಿಲುಬೆಗೇರಿಸಿದರು ಎಲ್ಲ ಹೆದರಿ ಹೋದರು, ಚಲ್ಲಾಪಿಲ್ಲಿ ಆದರು. ಯಾಕಂತ ಹೇಳಿದರೆ ಇಂತಹ ಮಹಾನ್ ಚೇತನ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದರೆ ನಮ್ಮ ಸಾಮಾನ್ಯ ಮನುಷ್ಯರ ಗತಿ ಏನು ಎಂಬುದನ್ನು. ಆದರೆ ಯೇಸು ಸ್ವಾಮಿಗೆ ಮೊದಲೇ ತಿಳಿದಿತ್ತು. ಅದಕ್ಕಾಗಿ ಅವರು ಹೇಳಿದರು, ಯಾರೆಲ್ಲರೂ ಕೂಡ ತಂದೆಯಲ್ಲಿ ಪಿತದೇವರಲ್ಲಿ ನಂಬಿಕೆಯನ್ನು ಇಡುವರೋ ಅವರು ತಾನು ಮಾಡಿದ್ದಕ್ಕಿಂತಲೂ ಮಿಗಿಲಾದ ಕಾರ್ಯಗಳನ್ನು ನೀಡುವರು ಮತ್ತು ಮಾಡುವರು ಅಂತ ಹೇಳಿಕೊಂಡು. ಯೇಸು ಸ್ವಾಮಿಗೆ ಅಸೂಯೆ ಇಲ್ಲ. ನಾನು ಮಾಡಿದ್ದೇನೆ, ಇನ್ನೊಬ್ಬನ ಆ ರೀತಿ ಮಾಡಬಾರದು. ನಮ್ಮ ಗುರುಗಳು ಅಥವಾ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಏನು ಮಾಡ್ತಾರೆ, ಅವರು ಗುಟ್ಟನ್ನು ಜೋಪಾನವಾಗಿಡ್ತಾರೆ. ಯಾಕಂತ ಹೇಳಿದರೆ ಅದನ್ನು ಇತರರು ಮಾಡಿದರೆ ತನ್ನ ಪ್ರಾಮುಖ್ಯತೆ ಕಳೆದು ಹೋಯಿತು ಅಂತ ಹೇಳಿಕೊಂಡು. ಯಾರು ಉತ್ತಮ ಅಡುಗೆ ಮಾಡುವವರು ಅದರ ಗುಟ್ಟನ್ನು ಬೇರೆಯವರಿಗೆ ತಿಳಿಸಿಕೊಡ್ತಾರೆ, ಯಾರು ಕೂಡ ಕೊಡುವುದಿಲ್ಲ. ಯಾಕಂತ ಹೇಳಿದರೆ ಅವರು ಲಾಭದ ಬಗ್ಗೆ ಯೋಚಿಸ್ತಾರೆ.
ಒಂದು ವೇಳೆ ನನ್ನ ಗುಟ್ಟು ಇತರರಿಗೆ ತಿಳಿದು ಹೋದರೆ ಇನ್ನು ನನ್ನ ಗತಿ ಏನಂತ ಅವರು ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಯಾರಿಗೂ ಕೂಡ ಅದನ್ನು ಹೇಳಿಕೊಡುವುದಿಲ್ಲ. ಇರಬಹುದು ಈ ತಿಂಡಿ ತಿನಿಸು ಮಾಡುವುದರಲ್ಲಿ ಅಥವಾ ಇನ್ನೇನು ಏನಾದರೂ ಇರ್ಬೋದು. ಯಾರೆಲ್ಲ ಏನು ತಯಾರು ಮಾಡ್ತಾರೆ ಅವರು ಯಾವುದನ್ನು ಕೂಡ ಯಾರಿಗೆ ಕೂಡ ಕೊಡುವುದಿಲ್ಲ ಅವರು. ಆದರೆ ಯೇಸು ಸ್ವಾಮಿ ಬೇರೆ ರೀತಿಯ ಗುರುಗಳು. ಅವರು ಸಾಮಾನ್ಯ ಗುರುಗಳಲ್ಲ, ಅವರು ಬೇರೆ ರೀತಿಯ ಗುರುಗಳು. ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ, ತಾನು ಏನು ಮಾಡ್ತಾರೆ ಅದನ್ನು ಇತರರಿಗೂ ಕೂಡ ಅವರು ಹೇಳ್ತಾರೆ, ನೀವು ಇನ್ನು ಮುಂದೆ ಸಾಮಾನ್ಯ ಮನುಷ್ಯರಲ್ಲ, ನನ್ನ ಮಿತ್ರರಲ್ಲಿ ಏನಾಗ್ತದೆ, ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಮಿತ್ರರು ಅವರಲ್ಲಿ ಒಬ್ಬರಲ್ಲಿ ಇನ್ನೊಬ್ಬರಲ್ಲಿ ಎಷ್ಟು ವಿಶ್ವಾಸ ಇರ್ತದೆ ಅಂತ ಹೇಳಿದರೆ ಅವರು ಏನು ಗುಟ್ಟನ್ನು ಹಿಡಿದಿಲ್ಲ, ಒಬ್ಬರು ಇನ್ನೊಬ್ಬರ ಹತ್ರ ಹಂಚಿಕೊಳ್ತಾರೆ. ಅದು ಮಿತ್ರರಲ್ಲಿನ ಜೀವನ. ಅದು ಒಬ್ಬರು ಇನ್ನೊಬ್ಬರ ಹತ್ರ ಎಲ್ಲವನ್ನು ಹೇಳಿಕೊಡ್ತಾರೆ. ಯೇಸು ಸ್ವಾಮಿಯ ಆ ರೀತಿಯ ಗುರುಗಳು, ಅವರು ಮಿತ್ರರು. ಅವರು ಖಾಲಿ ಗುರುಗಳು ಮಾತ್ರ ಅಲ್ಲ, ಅವರು ಮಿತ್ರರು ಕೂಡ. ಅದಕ್ಕಾಗಿ ತಮ್ಮ ಶಿಷ್ಯರಿಗೆ ಎಲ್ಲವನ್ನು ತಿಳಿಯಪಡಿಸಿದ್ದರು. ಮತ್ತೆ ಹೇಳ್ತಾರೆ, ಆ ಶಕ್ತಿಯನ್ನು ಕೂಡ ಅವರಿಗೆ ನೀಡ್ತಾರೆ. ಅವರು ಯಾವಾಗ ಪವಿತ್ರಾತ್ಮನ ಆಗಮನ ಆಯಿತೋ, ಶಿಷ್ಯರಲ್ಲಿದ್ದಂಥ ಅಂಜಿಕೆ ದೂರ ಹೋಯಿತೋ, ಅವರು ಕೂಡ ಧೈರ್ಯದಿಂದ ಹೋದರು ಮುಂದಕ್ಕೆ ಸುವಾರ್ತೆಯನ್ನು ಸಾರಲಿಕ್ಕೆ. ಅಷ್ಟು ಮಾತ್ರ ಅಲ್ಲ, ಅದ್ಭುತಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಅಂತ ಒಂದು ಘಟನೆಯನ್ನು ಇವತ್ತಿನ ಈ ದೇವರ ವಾಕ್ಯದಲ್ಲಿ ನಾವು ನೋಡಿದೆವು. ಪ್ರೇಷಿತರ ಕಾರ್ಯಕಲಾಪಗಳು. ಪೇತ್ರ ಮತ್ತು ಯೋಹಾನ ಸಾಮಾನ್ಯ ಮನುಷ್ಯರು, ಬೆಸ್ತರು, ಮೀನು ಹಿಡುವಂಥ ವ್ಯಕ್ತಿಗಳು. ಈಗ ನೋಡಿದರೆ ಇಂಥ ಒಂದು ಅದ್ಭುತ ಕಾರ್ಯವನ್ನು ಮಾಡ್ತಾರೆ. ಅವರು ಪ್ರತಿನಿತ್ಯದಂತೆ ಎಲ್ಲ ಒಳ್ಳೆಯ ಯಹೂದಿಗಳಂತೆ ಮಧ್ಯಾಹ್ನದ ಹೊತ್ತಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದರು ದೇವಾಲಯಕ್ಕೆ. ಅಲ್ಲಿ ಹೋಗಬೇಕಿದ್ರೆ ಒಬ್ಬ ಕುಂಟನಿದ್ದಾನೆ, ಅದು ಕೂಡ ಹುಟ್ಟು ಕುಂಟ. ಅವನು ಹುಟ್ಟುವಾಗಲೇ ಕುಂಟನಾಗಿದ್ದನು. ಅದಕ್ಕಾಗಿ ಅಂಥವರನ್ನು ಗುಣಪಡಿಸುವುದು ಅದು ಅಸಾಧ್ಯವಾದಂಥ ಕೆಲಸ. ಹುಟ್ಟಿನಿಂದಲೇ ಅವನು ಕುಂಟನಾಗಿದ್ದರೆ ಏನು ಮಾಡಲಿಕ್ಕೆ ಸಾಧ್ಯ? ಹುಟ್ಟುಗುಂಟ. ಅವನ ದಿನಚರಿ ಏನಂತ ಹೇಳಿದರೆ, ದೇವಾಲಯದ ಮುಂದೆ ನಿಂತು ಅಥವಾ ಕೂತ್ಕೊಂಡು ಅಲ್ಲಿ ಭಿಕ್ಷೆಯನ್ನು ಬೇಡುವುದು. ತುಂಬ ಜನ ಬರ್ತಾರೆ ದೇವಾಲಯಕ್ಕೆ. ಮತ್ತು ದೇವಾಲಯದ ಒಳಗೆ ಹೋಗುವ ಜನರಿಗೆ ಕೂಡ ಅಥವಾ ಹೊರಗೆ ಬರುವವರಿಗೆ ಕೂಡ ಸ್ವಲ್ಪ ಅನುಕಂಪ ಇರ್ತದೆ. ದೇವರಲ್ಲಿ ಬೇಡಿದರೆ ಸಾಕಾಗುವುದಿಲ್ಲ, ಸ್ವಲ್ಪ ಏನಾದರೂ ಇತರರಿಗೆ ಸಹಾಯ ಮಾಡಬೇಕೆಂಬುದಾಗಿ. ಅದಕ್ಕಾಗಿ ಈ ಜನರು ಭಿಕ್ಷೆ ಬೇಡುವವರು ದೇವಾಲಯದ ಹತ್ತಿರ ನೋಡ್ತೇವೆ. ದೇವಾಲಯದ ಹೊರಗೆ ಮತ್ತು ಒಳಗೆ ಹೋಗುವಂಥ ವ್ಯಕ್ತಿಗಳು ಏನಾದರೂ ಸಹಾಯ ಮಾಡ್ತಾರೆ ಅಂಥವರಿಗೆ. ಈ ಕುಂಟನು ಕೂಡ ಪೇತ್ರ ಮತ್ತು ಯೋಹಾನನ ನೋಡಿ ಸಹಾಯ ಬೇಡಿದನು, ಏನಾದರೂ ನನಗೆ ಕೊಡಿ ಅಂತ ಹೇಳಿಕೊಂಡು. ಪೇತ್ರ ಮತ್ತು ಯೋಹಾನ ಇಬ್ಬರು ಆ ಕುಂಟನನ್ನೇ ದೃಷ್ಟಿ ಹಾಯಿಸಿ ನೋಡ್ತಾರೆ. ಹೇಳ್ತಾರೆ, ನೀನು ನಮ್ಮನ್ನು ನೋಡು ಅಂತ ಹೇಳಿಕೊಂಡು. ಆತ ನೋಡ್ತಾನೆ. ಯಾಕಂತ ಹೇಳಿದ್ರೆ ಇಬ್ಬರು ಕೂಡ ಹೇಳಿದ್ದಾರೆ, ಈಗ ಏನಾದರೂ ಸಿಗ್ಬಹುದು ಅಂತ ಹೇಳಿಕೊಂಡು. ಆಗ ಪೇತ್ರನು ಆತನ ಕೈ ಹಿಡಿದು ಹೇಳ್ತಾನೆ, ನನ್ನ ಹತ್ರ ನಿನಗೆ ಕೊಡಲಿಕ್ಕೆ ಹಣ ಇಲ್ಲ, ಬೆಳ್ಳಿ ಬಂಗಾರ ಇಲ್ಲ, ನನ್ನಲ್ಲಿ ಏನುಂಟೋ ಅದನ್ನು ನಾನು ನಿನಗೆ ಕೊಡುತ್ತೇನೆ. ಯೇಸು ಸ್ವಾಮಿಯ ನಾಮದಲ್ಲಿ ಹೇಳ್ತೇನೆ, ನೀನು ಎದ್ದು ನಡೆ ಅಂತ ಹೇಳಿಕೊಂಡು ಕೈ ಹಿಡಿದು ಅವರು ಸಹಾಯ ಮಾಡ್ತಾರೆ. ಆ ಕುಂಟನು ಎದ್ದು ನಡೆದಾಡ್ತಾನೆ, ನಲಿದಾಡ್ತಾನೆ. ಎಷ್ಟೊಂದು ಸಂತೋಷ! ಅಸಾಧ್ಯವಾದಂಥ ಸಂಗತಿ ಅಲ್ಲಿ ಆಯಿತು. ಯಾರು ಮಾಡಿದ್ದು? ಪೇತ್ರ ಮತ್ತು ಯೋಹಾನ ಯೇಸು ಸ್ವಾಮಿಯ ನಾಮದಲ್ಲಿ. ಎಂಥ ಒಂದು ಶಕ್ತಿ ಪ್ರಿಯರೇ! ಯೇಸು ನಾಮದ ಶಕ್ತಿ ಎಷ್ಟೊಂದು ದೊಡ್ಡ ಶಕ್ತಿ ಅದು. ನಮಗೆ ನಂಬಿಕಿದ್ದರೆ ಯೇಸು ಸ್ವಾಮಿಯಲ್ಲಿ ಮತ್ತು ಅವರ ನಾಮದಲ್ಲಿ ನಾವು ಉಚ್ಚರಿಸಿದರೆ ಅದು ಖಂಡಿತ ಆಗ್ತದೆ, ನಮಗೆ ಸಿಗ್ತದೆ. ಅದು ಆ ಶಕ್ತಿ ಯೇಸು ಸ್ವಾಮಿಯ ನಾಮದಲ್ಲಿದೆ. ನಾವು ಯೇಸು ಸ್ವಾಮಿಯ ಹೆಸರಿನಲ್ಲಿ ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ಸಿಗುತ್ತದೆ. ನಾವು ಹೇಳಿದರೆ ಅದು ಆಗ್ತದೆ. ಹಲವಾರು ಬಾರಿ ನಮಗೆ ತುಂಬ ತೊಂದರೆಗಳು ಬರ್ತವೆ, ಕೆಟ್ಟ ಶಕ್ತಿಯಿಂದ, ದುಷ್ಟ ಶಕ್ತಿಯಿಂದ. ಅದಕ್ಕೆ ಒಂದು ಮದ್ದು ಉಂಟು, ಅದನ್ನು ಎದುರಿಸಲಿಕ್ಕೆ ಒಂದು ಮದ್ದು ಉಂಟು. ಅದೇನಂತ ಹೇಳಿದ್ರೆ ಯೇಸು ಸ್ವಾಮಿಯ ಪವಿತ್ರ ನಾಮ. ಯೇಸು ಸ್ವಾಮಿಯ ಪವಿತ್ರ ನಾಮದಿಂದ ನಾನು ಹೇಳ್ತೇನೆ, ದುಷ್ಟ ಶಕ್ತಿಯ ಹೊರಟು ಹೋಗು.
ದುಷ್ಟಶಕ್ತಿ ಯೇಸು ಸ್ವಾಮಿಯ ಮುಂದೆ ನಿಲ್ಲುವುದಿಲ್ಲ, ಸಾಧ್ಯ ಇಲ್ಲ. ಅಂತ ಪ್ರಾರ್ಥನೆಯನ್ನು ದಿನನಿತ್ಯ ನಾವು ಮಾಡಬಹುದು ಪ್ರಿಯರ್. ನಮ್ಮ ಮನೆಯಲ್ಲಿ ನಮಗೇನು ಕಾಯಿಲೆ ಇದೆ, ನಮಗೇನು ಸಂಕಟಗಳಿವೆ, ನಮಗೇನು ತೊಂದರೆಗಳಿವೆ, ನಮಗೇನು ದುಷ್ಟಶಕ್ತಿಗಳು ಕಾಡುತ್ತವೆ ಅಂತ ನಮಗೆ ಅನ್ನಿಸಿದರೆ ಈ ಮದ್ದನ್ನು ನಾವು ಪ್ರಯತ್ನ ಮಾಡಿ ನೋಡ್ಬೋದು. ನಮಗೆ ಅದರಲ್ಲಿ ಜಯ ಸಿಗ್ತದೆ. ಯೇಸು ಸ್ವಾಮಿಯ ನಾಮದಲ್ಲಿ ಹೇಳ್ತೇನೆ, ಹೊರಟು ಹೋಗು. ಯೇಸು ಸ್ವಾಮಿಯ ನಾಮದಲ್ಲಿ ನಾನು ಹೇಳ್ತೇನೆ, ನನ್ನ ಕಾಯಿಲೆ ವಾಸಿಯಾಗಲಿ. ಯೇಸು ಸ್ವಾಮಿಯ ನಾಮದಲ್ಲಿ ಹೇಳ್ತೇನೆ, ನನ್ನ ದುಃಖ ದೂರ ಆಗಲಿ. ಪ್ರಿಯರೇ, ಇದನ್ನು ಅಭ್ಯಾಸ ಮಾಡಿ ನೋಡಿ, ಪ್ರಯತ್ನ ಮಾಡಿ ನೋಡಿ. ಯೇಸು ಸ್ವಾಮಿಯ ನಾಮದಲ್ಲಿ ಶಕ್ತಿ ಉಂಟು, ಅದು ಆಗ್ತದೆ, ನಡೆಯುತ್ತದೆ. ಯಾರಿಗೆ ಕೂಡ ಅದು ಸಿಗುವುದಿಲ್ಲಂತ ಅಲ್ಲ. ಚಿಕ್ಕ ಪ್ರಾರ್ಥನೆ, ನಿಮ್ಮ ಮಾತುಗಳಲ್ಲಿ ನೀವು ಅದನ್ನು ಮಾಡಿ ನೋಡ್ಬೋದು. ಯೇಸು ಸ್ವಾಮಿಯ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ, ಯೇಸು ಸ್ವಾಮಿಯ ನಾಮದಲ್ಲಿ ಹೇಳುತ್ತೇನೆ ಅಂತ ಹೇಳಿಕೊಂಡು ನಿಮ್ಮ ಅಗತ್ಯಗಳನ್ನು ನೀವು ಉಚ್ಚರಿಸಿರಿ, ಹೇಳಿರಿ. ಖಂಡಿತವಾಗಿಯೂ ಅದರಿಂದ ನಿಮಗೆ ತುಂಬ ಒಳಿತಾಗುವುದು. ಯಾಕೆಂತ ಹೇಳಿದರೆ ಸಂತ ಪೌಲರು ಹೇಳ್ತಾರೆ, ಆಕಾಶದಲ್ಲಿ ಭೂಮಿಯಲ್ಲಿ ಯೇಸು ಸ್ವಾಮಿಯ ನಾಮಕ್ಕಿಂತ ಮಿಗಿಲಾದ ನಾಮ ಬೇರೊಂದಿಲ್ಲ. ಎಲ್ಲ ಮಾನವರು ಈ ನಾಮಕ್ಕೆ ತಲೆಬಾಗಬೇಕು. ಪ್ರಿಯರೇ, ಪೇತ್ರ ಮತ್ತು ಯೋಹಾನ ಶಿಕ್ಷಣ ಅವರಿಗಿದ್ದಿಲ್ಲ, ವಿದ್ಯೆ ಅವರಿಗಿದ್ದಿಲ್ಲ. ಆದರೆ ಅವರಿಗೆ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇತ್ತು. ಅದಕ್ಕಾಗಿ ಅವರಿಗೆ ಅಷ್ಟೊಂದು ಆತ್ಮ ಶಕ್ತಿ ಇತ್ತು ಅವರಲ್ಲಿ. ಅವರಿಗೆ ಒಂದು ಕಾನ್ಫಿಡೆನ್ಸ್, ಧೈರ್ಯ ಇತ್ತು. ಯೇಸು ಸ್ವಾಮಿಯ ನಾಮದಲ್ಲಿ ಅಷ್ಟೊಂದು ಶಕ್ತಿ ಇತ್ತು ಅಂತ ಅವರಿಗೆ ಅನ್ನಿಸಿತು. ಅದಕ್ಕಾಗಿ ಅವರು ಹೇಳಿದರು, ಯೇಸು ಸ್ವಾಮಿಯ ನಾಮದಿಂದ ಹೇಳ್ತೇನೆ, ನೀನು ಎದ್ದು ನಡೆ ಅಂತ ಹೇಳಿಕೊಂಡು. ಎರಡನೇದು ಪ್ರಿಯರೇ, ನಾವು ಇವತ್ತು ಕಲಿಯಬೇಕಾದದ್ದು ಮತ್ತು ನೆನಪಿನಲ್ಲಿ ಇಡಬೇಕಾದಂಥ ವಿಷಯ ಅಂತ ಹೇಳಿದರೆ ಆ ಕುಂಟನ ಬಗ್ಗೆ. ಅಲ್ಲಿ ನೋಡಿ, ಆ ಕುಂಟ ಏನು ಮಾಡ್ತಾನೆ ಅಂತ ಹೇಳಿದರೆ, ಆತನು ಎದ್ದು ನಡೆದಾಡ್ತಾನೆ, ನಲಿದಾಡ್ತಾನೆ, ಸಂತೋಷದಿಂದ ಆ ಕಡೆ ಓಡಾಡ್ತಾನೆ. ಮತ್ತೆ ಆತನು ಕೂಡ ದೇವಾಲಯದ ಒಳಗೆ ಹೋದನು. ಮೊದಲನೇ ಬಾರಿಗೆ. ಇಷ್ಟರ ತನಕ ಅವನು ದೇವಾಲಯದ ಹೊರಗಿದ್ದನು. ಆದರೆ ಈಗ ಪೇತ್ರ ಮತ್ತು ಯೋಹಾನನ ಸಂಗಡ ಆತನು ದೇವಾಲಯದ ಒಳಗೆ ಹೋದನು. ದೇವರನ್ನು ಹರಸಲಿಕ್ಕೆ, ದೇವರನ್ನು ಕೊಂಡಾಡಿದನು. ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಉಪಕಾರಗಳನ್ನು ಪಡೆಯುತ್ತೇವೆ ದೇವರಿಂದ. ನಮ್ಮ ಪ್ರತಿಕ್ರಿಯೆ ಏನು? ನಮ್ಮ ಉತ್ತರವೇನು? ಅದೇನು ಸಾಮಾನ್ಯ ಸ್ಥಿತಿ. ಅದು ಪ್ರತಿನಿತ್ಯ ಕೂಡ ಆಗ್ತದೆ ನಮ್ಮ ಜೀವನದಲ್ಲಿ. ಯಾವಾಗ ನಮಗೆ ಪ್ರತಿನಿತ್ಯದ ಸಂಗತಿಗಳು ನಮ್ಮ ಜೀವನದಲ್ಲಿ ಇರುವುದಿಲ್ಲವೋ ಆಗ ನಮಗೆ ಅರ್ಥ ಆಗ್ತದೆ, ಈ ಸಾಮಾನ್ಯ ಸಂಗತಿಗಳು ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂಥವು ಎಷ್ಟೊಂದು ನಮಗೆ ಉಪಕಾರಿಯಾದಂಥವು, ಎಷ್ಟೊಂದು ನಮಗೆ ಅಗತ್ಯವಾದವು ಅಂತ ನಮಗೆ ಆಗ ತಿಳಿತದೆ. ಏನೋ ಒಂದು ಸ್ವಲ್ಪ ನಮ್ಮ ಕಾಲಿಗೋ ಕೈಗೋ ತಾಗಿದ್ರೆ ಸಾಕು, ಎಷ್ಟು ನೋವಾಗ್ತದೆ. ಮನಸ್ಸಿಗೆ ವೇದನೆ ಆದರೆ ಸಾಕು, ನೆಮ್ಮದಿ ಇರುವುದಿಲ್ಲ. ಕಾಯಿಲೆ ಬಂದರೆ ಸಾಕು, ಆರೋಗ್ಯ ಇರುವುದಿಲ್ಲ. ಆಗ ನಮಗೆ ತಿಳಿತದೆ ನಾವು ಏನನ್ನು ಕಳೆದುಕೊಂಡಿದ್ದೇವೆ ಅಂತ ಹೇಳಿಕೊಂಡು. ಅದು ನಿತ್ಯವೂ ನಮ್ಮಲ್ಲಿ ಇರುವಾಗ ನಮಗೆ ಅದರ ಪ್ರಾಮುಖ್ಯತೆ ತಿಳಿಯುವುದಿಲ್ಲ. ಅದಕ್ಕಾಗಿ ನಮಗೆ ಉಪಕಾರ ಸಿಕ್ಕಿದಾಗ ಮಾತ್ರ ಅಲ್ಲ ಪ್ರಿಯರೇ, ನಾವು ನಿತ್ಯವೂ ಕೂಡ ದೇವರನ್ನು ಹರಸಬೇಕು. ಯಾಕಂತ ಹೇಳಿದ್ರೆ ನಮಗೆ ಕೆಟ್ಟದಾಗಲಿಲ್ಲ. ಆ ಕೆಟ್ಟದಾಗಿದ್ದರೆ ನಮಗೆ ಅರ್ಥ ಆಗುತ್ತಿತ್ತು ನಮ್ಮ ಜೀವನದಲ್ಲಿದ್ದಂಥ ಒಳಿತು ಎಷ್ಟು ಒಳ್ಳೇದಿತ್ತಂತ ಹೇಳಿಕೊಂಡು. ಪ್ರತಿನಿತ್ಯ ಕೂಡ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಬೇಕಾದಷ್ಟಿದೆ ನಮ್ಮಲ್ಲಿ. ನಾವು ತಾಳ್ಮೆಯಿಂದ ಶಾಂತಿಯಿಂದ ನೆನೆದು ನೋಡಿದರೆ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಬೇಕಾದಷ್ಟಿದೆ. ಅದನ್ನು ನಾವು ಪ್ರತಿನಿತ್ಯ ಮಾಡ್ಬೋದು. ಇತರರು ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಳ್ಬಹುದು. ನಮಗೆ ಹಲವಾರು ಬಾರಿ ಮುಜುಗರ ಆಗ್ತದೆ. ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸಿದರೆ ನಾಳೆ ಏನಾದರೂ ಆದರೆ ಆಗ ಜನ ಏನು ಹೇಳಿಯಾರು, ಅದಕ್ಕಾಗಿ ಯಾಕೆ ಹೇಳುದು, ಸುಮ್ಮನೆ ನಿಂತು ಬಿಡುವುದು ಅಂತ ಹೇಳಿಕೊಂಡು
ಹೇಗೆ ಸಾಧ್ಯ ಆಗ್ತದೆ? ನಾವೇನಾದರೂ ಯಾರಿಗಾದರೂ ಸಹಾಯ ಮಾಡಿದರೆ ಒಂದು ಥ್ಯಾಂಕ್ಸ್ ಹೇಳಿದಾಗ ಸಂತೋಷ ಆಗ್ತದೆ. ಅದನ್ನು ಬಿಟ್ಟು ಸುಮ್ಮನೆ ಸಿಗದ ಹಾಗೆ ನಡೆದುಕೊಂಡು ಹೋದರೆ ನಮ್ಮ ಮನಸ್ಸಿನಲ್ಲಿ ಏನಾಗ್ತದೆ? ಯಾವ ರೀತಿಯ ಮನುಷ್ಯನೀತನು? ಸಹಾಯ ಮಾಡಿದೆನು, ಆದರೂ ಕೂಡ ಏನಾಗದಂತೆ ನಡೆದುಕೊಂಡು ಹೋದನು. ನಮಗೆ ಅನ್ನಿಸ್ತದೆ ದೇವರಿಂದ ಪ್ರತಿನಿತ್ಯ ನಾವು ಎಷ್ಟೊಂದು ಉಪಕಾರಗಳನ್ನು ಪಡೆದುಕೊಳ್ಳುವುದಿಲ್ಲ. ಕೇಳಿದ್ದ ಉಪಕಾರಗಳು, ಕೇಳದ ಉಪಕಾರಗಳು. ಅಂತಹ ಸಂದರ್ಭದಲ್ಲಿ ನಾವು ಎಷ್ಟು ದೇವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕಿಲ್ಲ. ಎರಡನೇದಾಗಿ ಪ್ರಿಯರೇ, ಪೇತ್ರನು ಏನ್ ಮಾಡ್ತಾನಂತ ಹೇಳಿದ್ರೆ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾನು ಆಜ್ಞಾಪಿಸುತ್ತೇನೆ, ಎದ್ದು ನಡೆ ಎನ್ನುತ್ತಾ ಆತನನ್ನು ಬಿಟ್ಟು ಬಿಡಲಿಲ್ಲ. ಪೇತ್ರ ಏನ್ ಮಾಡ್ತಾನಂತ ಹೇಳಿದ್ರೆ, ಅವನ ಬಲಗೈಯನ್ನು ಹಿಡಿದು ನಿಲ್ಲಲು ಸಹಾಯ ಮಾಡಿದನು. ನಮಗೆ ಎಷ್ಟೊಂದು ಅವಕಾಶಗಳು ಸಿಗ್ತವೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ. ನಮ್ಮ ಸುತ್ತಮುತ್ತಲೂ ಈ ಅಗತ್ಯಗಳಿರುವಂಥ ಜನರು ಎಷ್ಟು ಜನರಿದ್ದಾರೆ? ತುಂಬ ಜನ ಇದ್ದಾರೆ. ನಾವು ಅವರ ಬಲಗೈ ಅಲ್ಲದಿದ್ದರೆ ಎಡಗೈಯನ್ನು, ಅಲ್ಲದಿದ್ದರೆ ಏನಾದರೂ ಮಾಡಿ ಅವರಿಗೆ ಬೇಕಾದ ರೀತಿಯಲ್ಲಿ ಸಹಾಯ ಮಾಡಲಿಕ್ಕೆ ನಮಗೆ ಏನು ಸಾಧ್ಯವೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು. ಪೇತ್ರನು ಆತನ ಬಲಗೈಯನ್ನು ಹಿಡಿದನು, ಆ ಕುಂಟನಿಗೆ ಏಳಲಿಕ್ಕೆ ಸಹಾಯ ಮಾಡಿದನು. ನಾವು ಕೂಡ ನಮ್ಮ ಜೀವನದಲ್ಲಿ ಇತರರು ಬಿದ್ದವರು ಏಳಲಿಕ್ಕೆ ಸಹಾಯ ಮಾಡಬಹುದು. ಅದು ದೈಹಿಕವಾಗಿ ಏಳಲಿಕ್ಕೆ ಸಹಾಯ ಮಾಡಬೇಕಾದದಲ್ಲ. ಇನ್ನೂ ಎಷ್ಟು ರೀತಿಯಲ್ಲಿವೆ, ಇನ್ನೂ ಎಷ್ಟು ರೀತಿಯಲ್ಲಿ ನಾವು ಸಹಾಯ ಮಾಡಲಿಕ್ಕೆ ಉಂಟು. ಯಾರು ಮಕ್ಕಳು ಫೇಲ್ ಆಗ್ತಾರೆ, ಅವರಿಗೆ ಸ್ವಲ್ಪ ಸಹಾಯ ಮಾಡಿ ಆತ್ಮಸ್ಥೈರ್ಯವನ್ನು ತುಂಬಿ ಮುಂದಕ್ಕೆ ಹೋಗಲಿಕ್ಕೆ ನಾವು ಸಹಾಯ ಮಾಡಲಿಕ್ಕೆ ಸಾಧ್ಯ ಉಂಟು. ಒಂದು ಒಳ್ಳೆಯ ಮಾತನ್ನು ಆಡುವ ಮುಖಾಂತರ ಜೀವನದಲ್ಲಿ ಈ ಹುರುಪು ಕಳೆದುಕೊಂಡಂಥ ವ್ಯಕ್ತಿಗಳಿಗೆ ಹುರುಪನ್ನು ತುಂಬಿಸಿದಾಗ ಅವರು ಎದ್ದುಕೊಂಡು ಮುಂದಕ್ಕೆ ಹೋಗಲಿಕ್ಕೆ ನಾವು ಸಾಧ್ಯ ಮಾಡಿದಾಗ ಆಗ್ತದೆ. ಯಾರು ಸೋತಾಗ ಆ ಸೋಲನ್ನು ಅದನ್ನು ಬದಿಗಿಟ್ಟು ಮುಂದಕ್ಕೆ ಹೇಗೆ ಹೋಗುವುದೆಂಬ ಒಂದು ಸ್ವಲ್ಪ ನಾವು ಸಹಾಯವನ್ನು ನೀಡಿದರೆ ಎಷ್ಟು ಅವರಿಗೆ ಉಪಕಾರ ಆದೀತು. ಎಷ್ಟೊಂದು ನಮಗೆ ಅವಕಾಶಗಳು ಇರ್ತದೆ ನಮ್ಮ ಜೀವನದಲ್ಲಿ. ನಮ್ಮ ಸುತ್ತಮುತ್ತಲೂ ಅಗತ್ಯಗಳಲ್ಲಿ ಇರುವವರು ತುಂಬ ಜನ ಇದ್ದಾರೆ. ನಾವು ಕೂಡ ಇದ್ದೇವೆ. ನಮ್ಮ ಜೊತೆಗೆ ನಮ್ಮ ಸುತ್ತಮುತ್ತಲಿರುವಂಥ ಅನೇಕ ಜನರಿದ್ದಾರೆ. ಇರಬಹುದು ಚಿಕ್ಕವರು, ದೊಡ್ಡವರು, ಯುವಕರು, ಯುವತಿಯರು, ಕಾಯಿಲೆಯಲ್ಲಿದ್ದವರು, ಹಿರಿಯರು, ತುಂಬ ಜನ ಇದ್ದಾರೆ. ಎಲ್ಲರಿಗೂ ಕೂಡ ಸಹಾಯ ಬೇಕೇ ಬೇಕು, ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ. ಸಾಧ್ಯ ಇದ್ದರೆ ಹಣದ ರೂಪದಲ್ಲಿ, ಸಾಧ್ಯ ಇಲ್ಲದಿದ್ದರೆ ಸೇವೆಯ ಮುಖಾಂತರ, ಇನ್ನು ನಾವೆಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವಂಥ ಒಂದು ವಿಶೇಷತೆ ನಮ್ಮೆಲ್ಲರಲ್ಲಿ ಕೂಡ ಉಂಟು. ನಾವು ದೇವರಲ್ಲಿ ಪ್ರಾರ್ಥಿಸಬಹುದು. ಹಣ ಕೊಡಬೇಕಾಗಿಲ್ಲ, ಅದಕ್ಕೆ ಶ್ರಮ ಪಡಬೇಕಾಗಿಲ್ಲ. ಇದ್ದಲ್ಲಿಯೇ ನಾವು ತುಸು ಹೊತ್ತು ಧ್ಯಾನ ಮಾಡಿ ಯೋಚನೆ ಮಾಡಿ, ದೇವರೇ ನನ್ನ ಪ್ರಾರ್ಥನೆಗೆ ಯಾರಿಗೆ ಬೇಕು ಅವರಿಗಾಗಿ ನಾನು ಪ್ರಾರ್ಥನೆ ಸಲ್ಲಿಸುತ್ತೇನಂತ ಹೇಳಿಕೊಂಡು ಪ್ರಾರ್ಥಿಸಲಿಕ್ಕೆ ನಮಗೆ ಸಾಧ್ಯ ಉಂಟು, ಎಲ್ಲರಿಗೂ ಕೂಡ. ಅಂತ ಒಂದು ಒಳಿತನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಪಡುವ. ನಮ್ಮಿಂದ ಇತರರಿಗೆ ಒಳಿತಾಗಲಿ, ಅವರು ಎದ್ದು ನಡೆದು ದೇವರಿಗೆ ಹರಸುವಂತಾಗಲಿ ಅಂತ ಪ್ರಾರ್ಥಿಸುವ. ಕರ್ತನಾದ ದೇವರೇ, ನಿಮ್ಮ ಪುತ್ರರು ಭೂಲೋಕಕ್ಕೆ ಬಂದು ತಮ್ಮ ಕೆಲಸವನ್ನು, ಪುಣ್ಯ ಕಾರ್ಯವನ್ನು ಮುಗಿಸಿದ ನಂತರ, ಸ್ವರ್ಗಲೋಕಕ್ಕೆ ಏರಿ ಹೋದ ನಂತರ ಆ ಶಕ್ತಿಯನ್ನು ಅವರು ತಮ್ಮ ಶಿಷ್ಯರಿಗೆ ನುಡಿದರು. ಪೇತ್ರ ಮತ್ತು ಯೋಹನ ಇಬ್ಬರು ಕೂಡ ಕುಂಟನಿಗೆ ಆಜ್ಞಾಪಿಸಿದರು, ನಿಮ್ಮ ಪುತ್ರರ ಹೆಸರಿನಲ್ಲಿ ಎದ್ದು ನಡೆದಾಡಲಿಕ್ಕೆ. ಆತನ ಬಲಗೈಯನ್ನು ಹಿಡಿದು ಮೇಲಕ್ಕೆ ಏಳಲು ಸಹಾಯ ಮಾಡಿದರು. ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇಂಥ ಒಂದು ಘಟನೆ ಆ ಶಿಷ್ಯರ ಮುಖಾಂತರ ನಡೆದುದಕ್ಕಾಗಿ ಇವತ್ತು ನಾವು ಪ್ರಾರ್ಥಿಸುತ್ತೇವೆ. ನಾವು ಕೂಡ ಇಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ. ನಾವು ಇತರರ ಬಗ್ಗೆ ಕೆಟ್ಟದನ್ನು ಮಾತನಾಡುವುದರ ಬದಲಿಗೆ, ನಾವು ಇತರರ ಬಗ್ಗೆ ಸುದ್ದಿಯನ್ನು ಹೇಳುವುದರ ಬದಲಿಗೆ, ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಉಂಟೋ ಒಳಿತನ್ನು ಮಾಡಲಿಕ್ಕೆ, ಅದನ್ನು ನಾವು ನಿತ್ಯವೂ ಮಾಡಲಿಕ್ಕೆ, ಅದರ ಮುಖಾಂತರ ನಿಮಗೆ ಮಹಿಮೆ ಸಿಗಲಿಕ್ಕೆ ಸಾಧ್ಯವಾಗಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ. ಈ ನಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ಜೊತೆಗೆ ಇರುವಂಥ ಎಲ್ಲರ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ. ಆಯುರಾರೋಗ್ಯವನ್ನು ಅವರಿಗೆ ನೀಡಿರಿ. ಕುಟುಂಬದಲ್ಲಿ ಅವರಿಗೆ ಬೇಕಾದಂಥ ನೆಮ್ಮದಿಯನ್ನು, ಶಾಂತಿಯನ್ನು ನೀಡಿರಿ. ಮಕ್ಕಳಿಗೆ ಬೇಕಾದಂಥ ಆಶೀರ್ವಾದ ನೀಡಿರಿ. ಹೆತ್ತವರಿಗಿರುವಂಥ ಜವಾಬ್ದಾರಿ ನಡೆಸಿಕೊಂಡು ಹೋಗಲಿಕ್ಕೆ
ಬೇಕಾದಂಥ ಆ ಒಂದು ನಿಮ್ಮ ಆಶೀರ್ವಾದಗಳು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.